9 ಗುಳಿಗ ದೈವಗಳ ಆವೇಶ, ವಿಶೇಷ ಕೋಲ ಸೇವೆ ಕಾಣಲು ಬರ್ಕಜೆಯಲ್ಲಿ ಜನಸ್ತೋಮ. ಒಂಬತ್ತು ಗುಳಿಗ ದೈವಗಳ ಆವೇಶ, ವಿಶೇಷ ಕೋಲ ಸೇವೆ ಕಾಣಲು ಬರ್ಕಜೆಯಲ್ಲಿ ಜನಸ್ತೋಮ. ಕರಾವಳಿಯಲ್ಲಿ ಗುಳಿಗ ದೈವದ ಕೋಲ ಸೇವೆಯೇ ವಿಶಿಷ್ಟ. ಕರಾವಳಿಯ ಇತಿಹಾಸದಲ್ಲೇ ಅತ್ಯಂತ ವಿಶೇಷ ಆಗಿರುವ ಈ ಆಚರಣೆಗಳು ವರ್ಷಕ್ಕೊಮ್ಮೆ ಜರುಗುತ್ತವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ವೇಣೂರು ಬಳಿಯ ನಿಟ್ಟೆಡೆ ಗ್ರಾಮದ ಬರ್ಕಜೆ ಶ್ರೀ ದುರ್ಗಾ ಪರಮೇಶ್ವರಿ ನವಗುಳಿಗ ಕ್ಷೇತ್ರದಲ್ಲಿ ನಡೆಯುವ 9 ಗುಳಿಗ ದೈವಗಳ ಏಕಕಾಲದ ಸೇವೆ ತುಳುನಾಡಿನಲ್ಲಿ ಅತಿ ವಿಶಿಷ್ಟ ಸೇವೆಗಳಲ್ಲಿ ಒಂದು. ದಕ್ಷಿಣ ಕನ್ನಡ ಜಿಲ್ಲೆಯ ಏಕೈಕ ಕ್ಷೇತ್ರ ಇದು ನಮ್ಮ ಬರ್ಕಾಜ ಕ್ಷೇತ್ರ. ಇಲ್ಲಿ ನವಗುಳಿಗ ಅಂತ ಹೇಳಿದರೆ 9 ಗುಳಿಗಗಳು, 9 ಗುಳಿಗಗಳ ನರ್ತನ ಸೇವೆ ಒಂದೇ ಜಾಗದಲ್ಲಿ ಒಮ್ಮೆಲೆ ಹೇಳುವಂಥದ್ದು. ಅದು ವಿಶೇಷ ಅಂದರೆ ವಿಶೇಷ. ಯಾಕಂತ ಹೇಳಿದರೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದು ಅಲ್ಲದೆ ಬೇರೆ ಎಲ್ಲಿಯೂ ಇಲ್ಲ. ಇಲ್ಲಿಯ ನರ್ತನ ಸೇವೆಯನ್ನು ನೋಡಬೇಕು. ಆ ನರ್ತನ ಈ ಬಾರಿಯ ವಾರ್ಷಿಕ ಉತ್ಸವ ಗುರುವಾರ ರಾತ್ರಿ ನಡೆದಿದ್ದು 9 ಗುಳಿಗ ದೈವಗಳ ಗಗ್ಗರ ಸೇವೆ, ಆ 9 ಗುಳಿಗಗಳ ಅಬ್ಬರದ ಸೇವೆಯಾಟ ನೋಡುವುದೇ ಒಂದು ಕಣ್ಣಿಗೆ ಹಬ್ಬ. ಒಟ್ಟಿಗೆ ಅಬ್ಬರಿಸುತ್ತಲೇ ಗಗ್ಗರದ ಜೊತೆಗೆ ಹಾರಾಟ ನಡೆಸುವ ಗುಳಿಗ ದೈವಗಳ ಈ ರೀತಿಯ ನರ್ತನವಾಗಲಿ ಅರಚಾಟವಾಗಲಿ ಬೇರೆ ಯಾವ ಕೋಲದಲ್ಲೂ ಅಷ್ಟಾಗಿ ಕಂಡುಬರುವುದಿಲ್ಲ. ಅತ್ಯಂತ ವಿಶೇಷವೆನಿಸಿರುವ ಈ ಕೋಲ ಸೇವೆಯನ್ನು ನೋಡಲು ಕರಾವಳಿಯ ಉದ್ದಗಲದಿಂದ ಜನತೆ ಬರುತ್ತಾರೆ. ಅತ್ಯಂತ ವಿಶೇಷವಾಗಿರುವ ವರ್ಷಕ್ಕೊಮ್ಮೆ ಮಾತ್ರ ನಡೆಯುವ ಈ ನವಗುಳಿಗರ ಸೇವೆಯಾಟಕ್ಕೆ ಬಂದು ಗುಳಿಗನ ಅಬ್ಬರಕ್ಕೆ ಅಚ್ಚರಿಯೊಂದಿಗೆ ಸಾಕ್ಷಿಯಾಗುತ್ತಾರೆ. ಹೀಗಾಗಿ ಬರ್ಕಜೆ ಎಂಬ ಈ ಪುಟ್ಟ ಊರು 9 ಗುಳಿಗನ ಕಾರಣಕ್ಕಾಗಿಯೇ ಭಾರಿ ಪ್ರಸಿದ್ಧಿ ಪಡೆಯುತ್ತಿದೆ. ಮಂಗಳೂರಿನವರೇನೆ ನಮ್ಮ ಸ್ನೇಹಿತರು ಸುಧಾಕರ್ ಅಂತ, ಅವ್ರು ನಮ್ಗೆ ಪರಿಚಯ ಮಾಡಿಕೊಟ್ರು. ಸ್ವಲ್ಪ ಸಮಸ್ಯೆಗಳಿತ್ತು ನಮ್ದು ತುಂಬಾ. ಇಲ್ಲಿ ಬಂದ್ಮೇಲೆ ಪರಿಹಾರ ಆಗಿದೆ. ಅವ್ರು ಕರ್ಕೊಂಡು ಬಂದು ತೋರಿಸಿದ ಮೇಲೆ ನಾವಿಲ್ಲಿ ರಮೇಶ್ ಭಟ್ರು ಅಂತ ಇದ್ದಾರೆ ಬರ್ಕಜೆಯಲ್ಲಿ ಧರ್ಮದರ್ಶಿಗಳು. ಅವರು ಮುಖಾಂತರ ನಮ್ಗೆ ಕೆಲವು ಸಮಸ್ಯೆಗಳೆಲ್ಲ ಪರಿಹಾರ ಆಗಿದೆ. ಅವ್ರು ಏನ್ ಹೇಳ್ತಾರೋ ಆ ತರ ನಡ್ಸ್ಕೊಂಡು ಹೋಗಿದ್ದೀವಿ.